ಅನಾದಿ ಕಾಲದಿಂದ ಬಂದಿರತಕ್ಕಂಥ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ಕಟ್ಟುಪಾಡಿನಲ್ಲಿ ನಡೆಯತಕ್ಕಂಥ ಧಾರ್ಮಿಕ ವಿಧಿವಿಧಾನ. ಈ ಧಾರ್ಮಿಕ ಪರಿಷತ್ ಬಹುಶಃ ಬಿಜೆಪಿ ಸರ್ಕಾರ ಇದಾಗಿ ಧಾರ್ಮಿಕ ಪರಿಷತ್ ರಚನೆ ಆಯಿತು. ಕೆಲವು ದೈವಾರಾಧನೆಯ ದೇವಸ್ಥಾನಗಳು ಕೂಡ ಈ ಧಾರ್ಮಿಕ ಪರಿಷತ್ನ ಎಂಡೋಮೆಂಟಿನ ವ್ಯಾಪ್ತಿಗೆ ಸೇರಿದೆ. ಪ್ರಾಥಮಿಕ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಇದರಿಂದ ಒಂದು ಹುನ್ನಾರ ಇತ್ತು ಅಂತ ಹೇಳುವುದನ್ನು ಈಗ ನಮಗೆ ಗಮನಕ್ಕೆ ಬರ್ತಾ ಇದೆ. ನಮ್ಮಲ್ಲಿ ಕೆಲವು ಕಡೆ ಈ ದೇವಾರಾಧನೆಯ ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದ್ರೆ ಒಂದು ಕಟ್ಟುಪಾಡಿನಲ್ಲಿ ನಡೀತಕ್ಕಂಥದ್ದು. ಅದು ನೇಮಾವಧಿ ಕಾರ್ಯಕ್ರಮಗಳು ನಡೆಯುವಾಗ ಭಂಡಾರ ಅಂತಿದೆ. ಭಂಡಾರ ಅಂದ್ರೆ ಮೊಗಮೂರ್ತಿಗಳು ಇರುವಂತದ್ದು, ದೈವದ ಆಭರಣಗಳಿರ್ತಕ್ಕಂಥ ಭಂಡಾರ. ಭಂಡಾರದ ಮನೆ ಅಂತಿದೆ. ಭಂಡಾರದ ಮನೆ ಕೆಲವು ಬೀಡಿದೆ, ಗುರುತು ಇದೆ, ಭಂಡಾರದ ಮನೆ ಇದೆ. ತುಳುನಾಡು ದೇವಾರಾಧನೆಯ ಸಾಂಪ್ರದಾಯಿಕವಾಗಿ ಪ್ರಾದೇಶಿಕವಾಗಿ ಗ್ರಾಮ ಮತ್ತು ಸೀಮೆಗಳಾಗಿ ವಿಂಗಡಣೆ ಮಾಡ್ತಾರೆ. ಸೀಮೆ ದೇವರು ಅಂತ ಇದ್ದಾರೆ. ಕೆಲವು ಸೀಮೆ ದೇವಸ್ಥಾನಗಳ ಇಡೀ ಕೆಲವು ಬೀಡಿನಲ್ಲಿರ್ತಕ್ಕಂಥ ಮೊಗಮೂರ್ತಿಗಳು ನಿತ್ಯ ಪೂಜೆ ಮಾಡತಕ್ಕಂಥ ವಿಧಿ ಕೂಡ ಇದೆ. ನಿತ್ಯ ಪೂಜೆ ಮಾಡ್ತಕ್ಕಂಥ ವಿಧಿ ಇದೆ. ಎಲ್ಲ ಕಡೆ ಕೆಲವು ಇದೆ. ಬಂಟ್ವಾಳ ತಾಲೂಕಲ್ಲಿ ಒಂದು ಕಡೆ ಒಂದು ಬೀಡಿನಲ್ಲಿ ಈ ದೈವದ ಭಂಡಾರ ಮೂರ್ತಿಗಳು ಎಲ್ಲ ಅಲ್ಲಿಂದ ಕಿರುವಾಲು ಬರುವುದು ಅಂತ ಇದೆ. ಭಾರಿ ವಿಜೃಂಭಣೆ. ಕಿರುವಾಲು ಅನ್ನ ಬ್ಯಾಂಡ್ ವಾಲಗಳಿಂದ ಅದೊಂದು ವಿಜೃಂಭಣೆ, ವೈಭವ, ಧಾರ್ಮಿಕ ವೈಭವ. ಜನರಿಗೆಲ್ಲ ರಾಜನ್ ದೇವರು ಅರಸು ತರುವಾಗ ಎಲ್ಲ ಸಮಾಜ ಜನ ಒಟ್ಟಿಗೆ ಬರ್ತಾರೆ. ಅದಕ್ಕೆ ಒಂದು ಮತ ಅಂತ ಇದೆ. ಮತ ಅಂತ ನೀವು ಕೆಲವು ಬೇರೆ ಕಡೆಯಿಂದ ಬಂದವರು ಮತ ಅಂತ ಹೇಳಿದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು, ಅದೇ ದಾರಿಯಲ್ಲಿ ಬರಬೇಕು. ಬೇರೆ ದಾರಿ ಪಥವನ್ನ ಬದಲಾಯಿಸಲಿಕ್ಕೆ ಅದು ಅನುವಂಶಿಕವಾಗಿ ಬಂದಿರತಕ್ಕಂಥ ಅದು ನಡೆದುಕೊಂಡೇ ಬರಬೇಕು. ವಾಹನ ರಸ್ತೆ ಮಾರ್ಗ ಇದ್ರೂ ಕೂಡ, ರಸ್ತೆ ಮಾರ್ಗ ಇದ್ದು ವಾಹನ ಇದ್ರೂ ಕೂಡ ಈ ಭಂಡಾರ ಬರತಕ್ಕಂಥದ್ದು ಅದು ನಡೆದುಕೊಂಡೇ ಬ್ಯಾಂಡು ವಾಲಕದಲ್ಲಿ ಬಹಳ ವಿಜೃಂಭಣೆಯಿಂದ ಬರ್ತಕ್ಕಂಥದ್ದು, ಎಲ್ಲ ವಿಜೃಂಭಣೆಯಿಂದ ಬರ್ತಕ್ಕಂಥದ್ದು, ಎಲ್ಲ ಸಮಾಜ ಜನ ಸೇರಿ ಅದನ್ನು ಕಿರುವಾಲ ಅಂತ ಹೇಳಿ ಭಂಡಾರವನ್ನ ಮಾಡ ಅಥವಾ ದೇವಸ್ಥಾನಕ್ಕೆ ತಂದು ದೈವದ ಅಪ್ಪನ ಪ್ರಕಾರ ಭಂಡಾರವನ್ನು ಇಳಿಸಿ ಕೊಡಿಮರ ಅಂತ ಹೇಳ್ತೀವಿ ನಾವು, ಧ್ವಜಸ್ತಂಭ ಇರುವಂತ ದೇವಸ್ಥಾನ. ನಮ್ಮ ಮೇಲೆ ಕಟ್ಟತಕ್ಕಂಥ ಕುಡಿಯಡಿ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಅದಕ್ಕೆ ಯಾವುದು ಕುಡಿಯಡಿ ಅಂತ ಹೇಳ್ತೇವೆ. ಅದರ ಅಡಿಯಲ್ಲಿ ಈ ಎಲ್ಲ ಕೆಲಸ ಆದ್ಮೇಲೆ ಭಂಡಾರವನ್ನ ದೈವದ ಅಪ್ಪನ ಪ್ರಭಾವ ವಾಪಸ್ ಕಳಿಸುವುದು ಸಂಪ್ರದಾಯ. ಆದ್ರೆ ನಮ್ಮಲ್ಲಿ ಒಂದು ಕಡೆ ಈ ನವರಾತ್ರಿಯ ಇದೆಲ್ಲವೂ ಅದರ ಪೂರ್ವದಲ್ಲಿ ಈ ದೇವಸ್ಥಾನ ಬಾಗಿಲು ತೆರೆಯುವುದು ಅಂತ ಸಂಕ್ರಾಂತಿಯ ದಿವಸ ಬಾಗಿಲು ತೆಗೆಯುವುದು, ಪಂಚಪರ್ವತ ದಿವಸ ಬಾಗಿಲು ತೆಗೆಯುವುದು, ಮತ್ತೆ ಉತ್ಸವ ದಿವಸ.
ಮತ್ತೆ ಉಚಿತ ನವರಾತ್ರಿ ಉತ್ಸವಕ್ಕೆ ಬಂದಂತ ಕಿರುವಾಲು ಬಂದ ಭಂಡಾರವನ್ನು ಮತ್ತೆ ಕೊಡಬಾರದು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಕೊಡಬಾರ್ದು, ದೇವಸ್ಥಾನದಲ್ಲಿ ಇಡಬೇಕು. ಬಹಳ ದೊಡ್ಡ ಧಾರ್ಮಿಕ ಮುಖಂಡರೊಬ್ಬರ ನೇತೃತ್ವದಲ್ಲಿ ಒಂದು ತಾಂಬೂಲ ಪ್ರಶ್ನೆ ಇಟ್ಟು, ತಾಂಬೂಲ ಪ್ರಶ್ನೆದಲ್ಲಿ ಬಂದಂತೆ ಗೂಡಿನಲ್ಲಿ ಇಡಬಾರ್ದು, ದೇವಸ್ಥಾನದಲ್ಲಿ ಇಡಬೇಕು. ಈ ಜಿಲ್ಲೆಯ ನೀವೆಲ್ಲ ಸ್ವಲ್ಪ ಜನ ಅನುಭವಿಸ್ತಾರೆ ಇದ್ದೀರಿ, ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತವರು ಕೂಡ. ಈ ಜಿಲ್ಲೆಯಲ್ಲಿ ಇರುವ ಈ ದೈವದ ಭಂಡಾರ, ಅದರ ಬಂಗಾರ ಕೂಡ ಇರ್ತದೆ, ಅದು ದೇವಸ್ಥಾನದಲ್ಲಿ ಇರುವ ಕ್ರಮ ಇಲ್ಲ. ಆದ್ರೆ ದೈವಜ್ಞ ಪ್ರಶ್ನೆಯಲ್ಲಿ ಹೇಳ್ತಾನೆ, ಅದು ಬೀಡಿನಲ್ಲಿ ಇಡಬಾರದು, ದೇವಸ್ಥಾನದಲ್ಲಿ ಅಂತ ಒಳ ಒಪ್ಪಂದದಲ್ಲಿ ಬೀಡಿನಲ್ಲಿ ಬೇಡ, ಅದನ್ನ ದೇವಸ್ಥಾನದಲ್ಲಿ ಇಡಬೇಕು. ನಾನು ಸ್ವಲ್ಪ ಒಂದು ಸಣ್ಣ ವಿಷಯ ಹೇಳ್ತೇನೆ ತಮ್ಮ ಗಮನಕ್ಕೆ. ಅದು ಬೀಡಿ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಬಂಗಾರ ಇರ್ತದೆ, ಅದಕ್ಕೆ ಬೆಳ್ಳಿಯ ವಸ್ತುಗಳಿರ್ತದೆ, ಅಲ್ಲಿ ಕಾಯುವವರಿಲ್ಲ ದೇವಸ್ಥಾನದಲ್ಲಿ. ಅದು ನಿತ್ಯ ಅದನ್ನು ಓಪನ್ ಬಾಗಿಲು ತೆಗೆಯುವಂಥದ್ದಿಲ್ಲ. ಕಳ್ಳತನ ಆದ್ರೂ ಅದಕ್ಕೆ ಯಾರು ಜವಾಬ್ದಾರಿ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದಕ್ಕಾಗಿ ಜವಾಬ್ದಾರಿತ ಜನರ ಮನೆಯಲ್ಲಿ ಇಡುವಂತದ್ದು ಒಂದು ಸಂಪ್ರದಾಯ. ಅವರಿಗೆ ಕಷ್ಟನೇ ಅಲ್ಲದೆ ಲಾಭ ಇಲ್ಲ, ಸುಲಭ ಇಲ್ಲ. ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಒಂದು ಕಷ್ಟ. ಇಲ್ಲಿ ನಿತ್ಯ ಪೂಜೆಯೂ ಹೋಗ್ತದೆ. ಇದು ನಿತ್ಯ ಪೂಜೆ ಇರ್ತಕ್ಕಂಥ ಒಂದು ಸೀಮೆ. ನಿತ್ಯ ಹೆಸರು ಬೇಡ, ಅದು ಬಂದ ಮುದ್ದಕ್ಕೆ ಬರ್ತದೆ. ಒಂದು ನಿತ್ಯ ಪೂಜೆ ಮಾಡುವಂತ ಸೀಮೆ ಗೂಡಿ, ಅದು ನಿತ್ಯ ಪೂಜೆ. ಆ ನಿತ್ಯ ಪೂಜೆಯಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಂಡಾರವನ್ನು ವಾಪಸ್ ಕೊಡಬಾರ್ದು ಅಂತ ಹೊಸ ಧಾರ್ಮಿಕ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ತೀರ್ಮಾನ ಮೊನ್ನೆ ಆದಂತ. ಇದು ಪಕ್ಷಾತೀತವಾಗಿ ಜನ ವಿರೋಧ ಮಾಡಬೇಕಾಗಿ. ನಾನು ಕೇವಲ ಒಂದು ಪಕ್ಷದ, ನನ್ನಲ್ಲಿ ಕೂಡ ನಾನೊಂದು ಗುತ್ತಿನ ಮನೆ, ನಾನು ಹೇಳೋದು ಅದು ದೇವರು ಕೊಟ್ಟಿರ್ತಕ್ಕಂಥ ಅವಕಾಶ. ಬೀಡು ಅಂತಿದೆ, ನಮ್ಮಲ್ಲಿ ಒಂದು ಬೀಡು ಇದೆ, ಅಲ್ಲಿ ಗೌಡ ಸಾರಸ್ವತರ ಸ್ವಾಧೀನ ಇದೆ, ಬೇರೆ ಬೇರೆ ಸಮಾಜದವರ ಸ್ವಾಧೀನ ಇದೆ. ಅನಂತಾಡಿ ಅಂತ ಉಲ್ಲಾಂತಿ, ಇದು ಉಲ್ಲಾಂತಿ, ಕೇಪು, ಅನಂತಾಡಿಯಲ್ಲಿ MP ಬೈಗಳ ಸ್ವಾಧೀನದಲ್ಲಿ ಇರುವುದು. MP ಬೈಗಳ ಅವರ ಮನೆಯಲ್ಲಿ ಇರುವಂತ, ಬಹುಶಃ ನಮ್ಮ ಹಿರಿಯರು, ನಮ್ಮ ಕುಟುಂಬಸ್ಥರು ಕೂಡ ಅದರ ಒಂದು ಭಾಗ. ಇದೊಂದು ವಿಧಾನ ನಮ್ಮಲ್ಲಿ ಕೂಡ. ನನ್ನ ಇದರಲ್ಲಿ ಗೌಡ ಸಾರಸ್ವತರ ಗೂಡಿನ ಯಜಮಾನರಲ್ಲಿ ಇದು ಹೇಳುದು ನಾನು. ಅದು ಏನು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಪಥ ಇದೆ, ಕೊಂಡೋಗುವ ಕ್ರಮ ಇದೆ, ಒಂದು ವಿಧಾನ ಇದೆ. ಈ ಸೂಡೋ ಹಿಂದುತ್ವ ಹೇಳುವಂತ ಕೆಲವು ಜನ, ಎಲ್ಲರಲ್ಲ, ನಾನು ಪಕ್ಷದ ವಿಷಯ ಮಾತಾಡಲ್ಲ, ಪಕ್ಷಾತೀತವಾಗಿ ನಾನು ಮಾತಾಡ್ತೇನೆ. ಕೆಲವು ಮಂದಿ ರಾಜಕೀಯ ಹಿಂದುತ್ವ ಅಲ್ಲ ಆಗ್ಬಾರ್ದು. ನಾನು ವ್ಯವಸ್ಥೆಯ ಬಗ್ಗೆ ನಾನು ಮಾತ್ರ ಮಾತಾಡ್ತೇನೆ, ಬೇರೆ ವಿಷಯ. ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತೇನೆ, ಪ್ರತಿ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತೇನೆ. ಒಬ್ಬ ದೈವಜ್ಞ ಪ್ರಶ್ನೆ ಇಟ್ಟು ಹೇಳ್ತಾನೆ, ಇದು ದೈವದ ಈ ಭಂಡಾರ ಎಲ್ಲ ದೇವಸ್ಥಾನದಲ್ಲಿ ಇಡಬೇಕು ಅಂತ. ನಾಳೆ ಯಾವುದೋ ಒಬ್ಬ ಕಳ್ಳತನ ಆಗ್ತದೆ, ಯಾವ ಒಬ್ಬನ ಹೆಸರು ಹೇಳ್ತಾರೆ, ಅದರಲ್ಲೂ ಕೂಡ ಸಮಸ್ಯೆ ಇದೆ. ತಾವೇ ಕಳ್ಳತನ ಮಾಡಿಸಿ ಯಾರೊಬ್ಬರ ಹೆಸರು ನೀಡುವಂತ ಸಾಧ್ಯತೆ ಕೂಡ ಇದರಲ್ಲಿ ಹುನ್ನಾರ ನನ್ನ ಗಮನಕ್ಕೆ ಬರ್ತದೆ. ನಾನು ಹೇಳುದಲ್ಲ, ಇದು ನನ್ನೊಂದು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಸ್ವಲ್ಪ ಯೋಚನೆ ಮಾಡತಕ್ಕಂಥ ವಿಚಾರ. ಆನುವಂಶಿಕವಾಗಿ ಬಂದಿರತಕ್ಕಂಥದ್ದು ಇದು. 1978ರಲ್ಲಿ ಎಂಡೋಮೆಂಟ್ ಆದ ನಂತರ ಅಲ್ಲಿವರೆಗೆ ಅವರೇ ಎಲ್ಲ ಕೆಲಸ ಮಾಡಿದ್ರು. ಯಾರು ಇವನು ದೇಣಿಗೆ ತಗೊಳ್ಳದೆ, ಏನು ಮಾಡದೆ, ಈ ದೈವದ ಕೆಲಸವನ್ನು ಅವರೇ ಮಾಡ್ತಿದ್ರು. ಎಂಡೋಮೆಂಟ್ ಆದ ನಂತರ ಸರ್ಕಾರ ಬದಲಾದಾಗ ಸದಸ್ಯರು ಬದಲಾಗ್ತಾರೆ, ಅಧ್ಯಕ್ಷರು ಬದಲಾಗ್ತಾರೆ. ಇದು ಬೆಂಗಳೂರಿನಲ್ಲಿ ಈ ಸಮಸ್ಯೆ ಇಲ್ಲ. ನನ್ನ ಆಲೋಚನೆ ಆಗ್ತದೆ, ಈ ದೈವದ ಕೆಲಸವನ್ನ, ದೈವಾರಾಧನೆ ಇದನ್ನ ಎಂಡೋಮೆಂಟ್ ಇಂದ ಹೊರಗಿಡಬೇಕು, ಜನರ ಕೈಯಲ್ಲಿ ಇರಬೇಕು.
ಅವರೇ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅವರೇ ನೋಡಿಕೊಳ್ಳೋದು, ಅವರೇ ಮಾಡೋದು. ಯಾವ ಎಂಡೋಮೆಂಟ್ ಅವ್ರಿಗೇನು ಸಿಗುವಂತದ್ದೇ ಏನಿಲ್ಲ, ದೊಡ್ಡ ಸಿಗುವಂತದ್ದೇನಿಲ್ಲ. ಇದು ಅವರ ನಾವು ಮಾಡುವಂಥದ್ದು, ನಾವೆಲ್ಲ ಒಟ್ಟು ಸೇರಿ ಮಾಡುವಂಥದ್ದು. ಒಂದು ಪೈಸೆ ನಾವು ಅಲ್ಲಿಗೆ ನಾವು ದೇವಸ್ಥಾನದ ಜೀರ್ಣೋದ್ಧಾರ, ಆ ದೇವಸ್ಥಾನದ ಜೀರ್ಣೋದ್ಧಾರ ಅದು ಇದೆಲ್ಲ ನಾವೇ ಹಾಕುವುದಲ್ಲದೆ ಸರ್ಕಾರ ಏನು ಅದಕ್ಕೆ ದೊಡ್ಡ ಸಹಾಯ ಮಾಡುವಂಥದ್ದು ಇಲ್ಲ. ಈ ಜಿಲ್ಲೆಯ ಒಂದು ವ್ಯವಸ್ಥೆ ಅಲ್ವಾ. ಪದ್ಮನಾಭರು ಒಂದು ಧಾರ್ಮಿಕ ಬಡ ಸದಸ್ಯರಾಗಿದೆ, ಅವ್ರಿಗೊಂದು ಗೌರವ. ನಮ್ಮ ಮನೆಯಲ್ಲಿ ದೀವದ ಭಂಡಾರ ಇದೆ, ಅವ್ರಿಗೊಂದು ಗೌರವ. ನಿತ್ಯ ಪೂಜೆ ಮಾಡೋದು ಈಗಿನ ಕಾಲದಲ್ಲಿ ಅದಕ್ಕೊಂದು ಖರ್ಚಿದೆ. ಅದಕ್ಕೆ ಯಾರಿಗೂ ಅವರು ದೇಣಿಗೆಯನ್ನು ಸಂಗ್ರಹ ಮಾಡಿದ ಅವರೇ ಸ್ವ ಇಚ್ಛೆಯಿಂದ, ದೈವದ ಮೇಲಿನ ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಆ ಕೆಲಸ ಅವರಿಗೆ ಈಗ ಆತಂಕ ಆಗಿದೆ. ಭಂಡಾರ ದೇವಸ್ಥಾನಕ್ಕೆ ಹೋದ್ರೆ ವಾಪಸ್ ಕೊಡ್ಲಿಕ್ಕಿಲ್ಲ, ವಾಪಸ್ ಕೊಡ್ಲಿಕ್ಕಿಲ್ಲ. ಈಗ ಅವರೇನು ಕೋರ್ಟಿಗೆ ಹೋಗ್ಬೋದು, ಇನ್ನೊಂದು ಮಾಡೋದು. ಆದ್ರೆ ಈ ಸಂಪ್ರದಾಯವನ್ನು ಮುರಿಯತಕ್ಕಂಥದ್ದು, ಕಿರುವಾಲು ಬರುವಂತದ್ದು ಅಂತ ಹೇಳಿದ್ರೆ ಅದರ ಒಂದು ದೊಡ್ಡ ಒಂದು ಸಂತೋಷದ ಕಾರ್ಯಕ್ರಮ. ನಾನು ರಾಜಕೀಯವನ್ನು ಮಾತಾಡಲಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಇಂಥ ವ್ಯವಸ್ಥೆಗಳಿದೆ. ನಮ್ಮಲ್ಲಿ ಅಂತ ಚರ್ಚೆ ಇಲ್ಲ, ಒಂದು ಸೀಮೆಯಲ್ಲಿ ಚರ್ಚೆ ಬಂದದ್ದಕ್ಕೆ ನಾನು ಹೇಳುದು. ಅದು ಕಲ್ಲಡಕದ ಪರಿಸರದಲ್ಲಿ ಆಗ್ತಕ್ಕಂಥ ವಿಷಯ. ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡುವಂಥದ್ದಲ್ಲ. ಇದು ಒಂದು ಧಾರ್ಮಿಕ ಆಚರಣೆಯ ಬಗ್ಗೆ, ನಂಬಿಕೆಯ ಬಗ್ಗೆ, ನಂಬಿಕೆ. ಇದಕ್ಕೆ ಆದೇಶ ಅಂದ್ರೆ ಮೌಖಿಕ ಆದೇಶ ಇದೆ. ಇವನು ಈ ಸಮಾಜದಲ್ಲಿ ಹೇಗೆ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಗೀತಿಗೆ ಇವನು ಎಲ್ಲವೂ ಕೂಡ ಎಲ್ಲ ವರ್ಗದವರು, ಊಟದ ಪೂಜೆಯಿಂದ ಹಿಡಿದು ಊಟದ ಪೂಜಾರಿಯಿಂದ ಹಿಡಿದು ಎಲ್ಲ ಕೂಡ ಅದು ಮೌಖಿಕವಾಗಿ ಆದೇಶ. ಒಬ್ಬರ ತಲೆ ಕಳೆದ ನಂತರ ಇನ್ನೊಂದು ಆನುವಂಶಿಕವಾಗಿ ಅವನ ಜವಾಬ್ದಾರಿಗೆ ಹೋಗ್ತದೆ. ಈ ಯುಗದಲ್ಲಿ ಕೂಡ ಹೊಸ ವಾತಾವರಣ ಇದ್ರೂ ಕೂಡ ಅದಕ್ಕೆ ಜನ ತಯಾರಾಗುವಂತ ಜನ ಈ ಕಾಲದಲ್ಲಿದ್ದಾರೆ. ಅದು ಒಂದು ದೊಡ್ಡ ಬದಲಾವಣೆ. ನಾವು ವಿದ್ಯಾವಂತರಾಗಿ ಕಲಿತು ಯಾವುದೋ ನನ್ನ ಮನೆಯಲ್ಲಿ ಯಾವುದೋ ಒಬ್ಬನನ್ನ ಆ ಕೆಲಸಕ್ಕೆ ಹಚ್ಚುತ್ತೇವೆ. ಒಂದು ಬಸವ ಆಗ್ತಿದೆ, ಅದು ಒಬ್ಬನ ಮನೆಯಲ್ಲಿ ಇರೋದು, ಅದು ದೇವಸ್ಥಾನದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಅವನಿಗೂ ಆನುವಂಶಿಕವಾಗಿ ಬಸವ ಸಾಕುವವನೇ ಒಬ್ಬ ಇದ್ದಾನೆ. ನಮ್ಮಲ್ಲಿ ಗಾನಿಗರು ಒಬ್ಬರ ಅವರಿಗೆ ಆನುವಂಶಿಕವಾಗಿ ಈ ಬಸವ ಸಾಕ್ಲಿಕ್ಕೆ ಅವರಿಗೆ ನಾವು ಆನುವಂಶಿಕವಾಗಿ ಅವನ ಅಪ್ಪ ಮಾಡ್ತಾ, ಅವನ ಅಜ್ಜ ಮಾಡ್ತಾ, ಅವನ ನಮ್ಮ ಗೊತ್ತಿಲ್ಲದ ಹಿರಿಯರ ಲಾಗಾಯದಿಂದ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ಅಪಾಯ ಇದೊಂದು ಅಪಾಯ. ಇದನ್ನು ಎಲ್ಲ ಜಿಲ್ಲೆಯ ದೈವದ ಕಟ್ಟುಪಾಡನ್ನ ಅರ್ಥ ಮಾಡಿಕೊಂಡು ಬಂದಂತ ಆಸ್ತಿಕರಲ್ಲಿ, ದೈವ ಆರಾಧನೆಯಲ್ಲಿ ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿ ಆಗುವ ದೈವಾರಾಧನೆ 90% ಜನ ಇದರಲ್ಲಿ ಭಾಗಿಯಾಗ್ತಾರೆ. ಯಾವುದೇ ನಾನು ಕೂಡ ಎಷ್ಟೇ ಕಷ್ಟ ಇದ್ರು ಕೂಡ, ನಾನು ಬೆಂಗಳೂರಿನಲ್ಲಿ ಅಸೆಂಬ್ಲಿ ಇದ್ರು ಕೂಡ, ನಾನು ದೈವದ ನಾವು ರಾತ್ರಿ ನಮ್ಗೆ ಹೋಗದಿದ್ರು ಬೆಳಿಗ್ಗೆ ಒಂದು ಮೂಲ್ಯ ತೆಗೆಯುವಂತ ಒಂದು ಸಂದರ್ಭ ಇದೆ. ಅವತ್ತು ನಾನು ನನ್ನ ಜೀವನದಲ್ಲಿ ತಪ್ಪಿಸಿಲ್ಲ. ನಾವು ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂತ ಕಾಲದಲ್ಲಿ ನಾವು ಒಂದು ಜೀರ್ಣೋದ್ಧಾರ ಮಾಡಿ ಒಂದು ಸ್ವಲ್ಪ ನಮ್ಮ ಅಲ್ಲಿ ಕಮಿಟಿ ಒಳಗೆ ಜಗಳ ಆಗಿ ಸ್ವಲ್ಪ ತಲೆ ಆಯ್ತು. ನಾನು ಒಂದು ಮಾತು ಹೇಳಿದ್ದೇನೆ, ಈ ದೇವಸ್ಥಾನದ ಇಡೀ ಕೆಲಸ ನಾನು ಮಾಡುದು. ಯಾರಿಗೆ ಇಷ್ಟ ಇದೆ ಅವರು ದುಡ್ಡು ಹಾಕಿದ್ದಾರೆ, ನಾನು ಯಾರ ಹತ್ರ ನಾನು ಕೇಳುವುದಿಲ್ಲ ಅಂತೇಳಿ ಇಡೀ ದೇವಸ್ಥಾನದ ಕೆಲಸ ದೇವರ ಇದ್ದಲ್ಲಿ ನಾವು ಮಾಡಿ. ನಮ್ಮ ಜಿಲ್ಲಾ ಪಂಚಾಯತ್ ಪ್ರಕಾಶ್ ಶೆಟ್ಟರು ಅವರಿಗೆ ಅವರ ಕುಟುಂಬಕ್ಕೆ ಕೆರೆ ಅದು ಅಜೀರ್ಣಾವಸ್ಥೆಯಲ್ಲಿ ಅವರು 15 ಲಕ್ಷ ಹಾಕಿ ಆ ಕೆರೆಯನ್ನು ಒಬ್ಬರೇ ಜೀರ್ಣೋದ್ಧಾರ ಮಾಡಿ. ನಾವು ಈ ವ್ಯವಸ್ಥೆಯಲ್ಲಿ ಬಹುಶಃ ನಮ್ಮನ್ನೇ ಏನೇ ಹೇಳಬಹುದು, ಆದರೆ ದೇವಸ್ಥಾನದ ವಿಚಾರದಲ್ಲಿ ನಾನು ಸಹಕಾರ ಮಾಡಿದಷ್ಟು ಮಾಡಲಿಲ್ಲ ಅಂತ ಹೇಳುವುದನ್ನು ನಾನು ಪ್ರೂವ್ ಮಾಡ್ತೇನೆ. ಯಾವುದೇ ಅಂಕಿಅಂಶ ಪ್ರಕಾರ ಯಾವುದೇ ಮಾಹಿತಿ ಹಾಕಲಿಕ್ಕೆ. ಇಲ್ಲೊಂದು ಮರವಳ್ಳಿಯಲ್ಲಿ ಸೂರ್ಯನಾರಾಯಣ ರಮಣ ಹತ್ರ ಏನು ಮಾಡಿದ ಅಂತ ಕೇಳಿ,
ಎಷ್ಟೋ ಜನ ದೊಡ್ಡ 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 ಜನ ಇದ್ದಾರೆ ಈ ಜಿಲ್ಲೆಯಲ್ಲಿ, ಅನೇಕ ಶ್ರೀಮಂತರಿದ್ದಾರೆ. ನಿಟಲಾಕ್ಷ ಕಲ್ಲಡ್ಕದಲ್ಲಿ ಬೇರೆಯವರು ಎಷ್ಟೋ ವರ್ಷದಿಂದ ರಾಜಕೀಯ ಮಾಡಿದ್ದಾರೆ. ಆದ್ರೆ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ ನಾನು 2 ವರ್ಷದಲ್ಲಿ. ಹೊಳಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನು ನಾನು. ಬ್ರಹ್ಮಕಲಶ ಆದಾಗ ನಾನು ಸೋತಿದ್ದೆ, ಅದು ಅವರು ಅದನ್ನ ಮಾಡಿದ್ರು. ಆದ್ರೆ ಅದರ ಮುಖ್ಯ ಪಾತ್ರ ನಾನು ಜೀರ್ಣೋದ್ಧಾರ. 10 ವರ್ಷದಲ್ಲಿ ಬೇರೊಬ್ಬರು ಅಧ್ಯಕ್ಷರಾಗಿದ್ದರು. ಅವರು ಚುನಾಯಿತ ಜನಪ್ರತಿನಿಧಿ, ಈ ಜಿಲ್ಲೆಯ ದೊಡ್ಡ ಚುನಾಯಿತ ಪ್ರತಿನಿಧಿ ಈ ಜಿಲ್ಲೆಯ ಪದ್ಮನಾಭರಿಗೆ ಗೊತ್ತಿದೆ. 10 ವರ್ಷ ಅಧ್ಯಕ್ಷರಾಗಿದ್ದು ಅದರ ಜೀರ್ಣೋದ್ಧಾರ ಮಾಡಿ ನಾನು ಅಧಿಕಾರ ವಹಿಸಿಕೊಂಡ ಮರುದಿವಸ ಶುರು ಮಾಡಿದ್ದೇನೆ ನಾನು ಕೆಲಸ. 2 ವರ್ಷದಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡುವಲ್ಲಿ ನನ್ನ ಪಾತ್ರ ದೊಡ್ಡದು. ನಾನು ಯಾಕೆ ಈ ಸಂದರ್ಭಕ್ಕೆ ನನಗೆ ನೋವಾಗ್ತದೆ. ಅದರಲ್ಲಿ ರಾಜ್ಯಕ್ಕೆ ಬೇರೆ ಬೇರೆ ಮಾಡಿದೆ ನಾನು. ಸಂಪಾಜೆ, ಯಾವ ಸಂಪಾಜೆ ಅಂದ್ರೆ ಕೊಡಗು ಸಂಪಾಜೆ, ವರ್ಕಿಂಗ್ ಪ್ಲಾನ್ ಚೇಂಜ್ ಮಾಡಿ ಒಂದು ಕೊಡಿಮರ ತಾನು ಕೊಡಿಸಿದ್ರು. ಅದರಲ್ಲೂ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ. ಯಾರು ಸತ್ರು ಅಪಪ್ರಚಾರ ಮಾಡಿದ್ರು, ಎಲ್ಲ ಅಪಪ್ರಚಾರ ಮಾಡಿದ್ರು. ದೇವರು ಉತ್ತರ ಕೊಡ್ತಾರೆ ಅಂತ ನಾನು ಕೂತಿದ್ದೇನೆ ಅಂತ ಹೇಳೋದು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಥ ದೇವಸ್ಥಾನಕ್ಕೆ ಕೈ ಆಗ್ತಾ ಇದೆ. ಎಲ್ಲ ದೇವಸ್ಥಾನ, ಯಾರ ಮನೆಯಲ್ಲಿ ಭಂಡಾರ ಇದೆ, ಯಾರ ಬೀಡಿನಲ್ಲಿ ಭಂಡಾರ ಇದೆ, ಯಾರ ಭಂಡಾರ ಚಾವಡಿದೆ, ಅವರು ಎಚ್ಚರಿಕೆಯಿಂದ ಇರಬೇಕು. ಅವರು ಎಚ್ಚರಿಕೆ ಇರಬೇಕು. ಇದರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು ಮಾಡಬೇಕು. ಇದರ ವಿರುದ್ಧ ಇದು ಧಾರ್ಮಿಕವಾಗಿ ನಾನು ಮಾತಾಡೋದು, ಇದೊಂದು ಧಾರ್ಮಿಕ ಒಂದು ದೈವಾರಾಧನೆ ವಿಧಿಗೆ ಇದು ವಿರುದ್ಧವಾಗಿದೆ ಅಂತ ಹೇಳುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈಗ ನಾನು ಮುಖ್ಯವಾಗಿ ದೈವಾರಾಧನೆ ಅಂತ ಹೇಳಿದ್ರೆ ಅದು ಮೇಲೆ ಭಾರತ ಬೇರೆ ಭಾಗದಲ್ಲಿ ಇಲ್ಲ. ನಾವು ಇರಲಿಲ್ಲ ಈ ಧಾರ್ಮಿಕ ಪರಿಷತ್ ರಚನೆ ಆದಾಗ ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ರಚನೆ ಇರಲಿಲ್ಲ. ಆದ್ರೆ ದೈವಾರಾಧನೆಯನ್ನ ಹೊರಗಿಡ್ತಕ್ಕಂಥ ಸೂತ್ರ, ಅದರ ಕಟ್ಟುಪಾಡೇ ಬೇರೆ. ಇದು ಸಾರ್ವಜನಿಕ ಹಿತಾಸಕ್ತಿ ನಾನು ಹೇಳುದು. ನಾವು ಅದರಲ್ಲಿ ಸ್ವಂತ ಇಚ್ಛಾಶಕ್ತಿ ಯಾವುದೂ ಇಲ್ಲ. ಇದರಲ್ಲಿ ತಲಾಂತರದ ಬಂದಿರ್ತಕ್ಕಂಥ ಅದು ಸೀಮೆ ದೈವ ಅಂತ ಇಡೀ ಆ ಸೀಮೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೆ ಸೇರಿದಂತ. ನಾಳೆ ನಿತ್ಯ ವಿಧಿವಿಧ ಪೂಜೆ ನಡೆಯದಿದ್ರೆ ಜನರಿಗೆ ಒಂದು ಆತಂಕ, ನಮಗೇನಾದ್ರೂ ದೋಷ ಬರ್ತದೆ ಅಂತ. ನಮ್ಮ ನಂಬಿಕೆ ಇರುವಂತ ನಂಬಿಕೆ, ನಾವು ಬದುಕುವುದೇ ನಂಬಿಕೆ. ನಾಳೆ ನಿತ್ಯ ಪೂಜೆ ಆಗದಿದ್ರೆ ಜನರಿಗೊಂದು ದೈವದ ನಿತ್ಯ ಪೂಜೆ ನಿಂತು ಹೋಗಿದೆ ಅಂತ, ನಮ್ಗೇನಾದ್ರೂ ದೋಷ ಬರ್ತದೆ ಇಡೀ ಊರಿಗೆ. ಅವರು ಕೆಲವರು ಹೇಳ್ತಾರೆ ನಮ್ಗೆ ಊರಿಗೆ ದೋಷ ಬರ್ತದೆ ಈ ತರ ಆದ್ರೆ. ಈ ದೈವಗಳನ್ನು ಭಂಡಾರ ಬರ್ತದೆ, ದೈವ ಅಪ್ಪನೆ ಇಳಿಸ್ಲಿಕ್ಕೆ ಅಪ್ಪನೆ ಕೊಡ್ಬೇಕು, ಮತ್ತೆ ಭಂಡಾರ ಹೋಗ್ಲಿಕ್ಕೂ ಅಪ್ಪನೆ ಕೊಡ್ಬೇಕು. ಬರುವ ದಾರಿಯಲ್ಲಿ ಬರ್ಬೇಕು, ಅದೇ ದಾರಿಯಲ್ಲಿ ಹೋಗ್ಬೇಕು. ಭೂತ ಅವರ ಆವೇಶ ಬಂದ ಮೇಲೆ ಎಷ್ಟೇ ದೊಡ್ಡ ಜನ ಕೂಡ ನಾವು ದೈವದ ಆದೇಶವನ್ನ ಪಾಲಿಸ್ತೇವೆ. ಏನೋ ತೀರ್ಮಾನ ಹೇಳುವಾಗ ದೈವಕ್ಕೆ ಹೇಳ್ತೀವಿ, ನೀವು ಈ ತೀರ್ಮಾನ ಕೊಡಬೇಕು ಅಂತ. ನಾನು LLB ವಕೀಲನಾಗಿರ್ಬೋದು ಅಥವಾ IAS ಅಧಿಕಾರಿ ಆಗಿರ್ಬೋದು, ನಾನು ಅಲ್ಲಿ ನಿಂತುಕೊಂಡು ನಾನು ದೈವದಲ್ಲಿ ಕೇಳುವುದು, ನೀನು ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಇದರ ಸಮಾಧಾನ ಇದೆ ಇಲ್ವೋ ಅಂತ ನಾವು. ಇದು ನಮ್ಮ ಒಂದು ಧಾರ್ಮಿಕ ನಂಬಿಕೆ. ಈ ಧಾರ್ಮಿಕ ನಂಬಿಕೆಗೆ ಅಪಚಾರ ಮಾಡ್ತಾರಲ್ಲ. ನಾನು ಮತ್ತೆ ಹೇಳ್ತೀನಿ, ಇದು ಆಕ್ಚುಲಿ ನಾನು ಪ್ರಾರಂಭದಲ್ಲಿ ಈ ತರ ಮಾಡ್ತಾರೆ ಅಂತೇಳಿ ನಾನು ಕನಸು ಮನಸ್ಸಿನಲ್ಲಿ ನಾನು ಯೋಚನೆ ಮಾಡಿಲ್ಲ. ಇಂಥ ಕೆಳಗೆ ಹೋಗಿ ಒಂದು ತೀರ್ಮಾನ ತಗೊಳ್ತಾರೆ ಧಾರ್ಮಿಕ ಸದಸ್ಯರು. ದೇವಸ್ಥಾನಕ್ಕೆ ಬರುವ ಭಂಡಾರವನ್ನು ನಾವು ಮತ್ತೆ ಕೊಡುವುದಿಲ್ಲ ಅಂತ ಹೇಳುವಂತ ಒಂದು ವ್ಯವಸ್ಥೆ ಆಗುವುದಾದ್ರೆ ಇದು ಪ್ರಾಚೀನ ದೈವಗಳಿಗೆ ಸಂಪ್ರದಾಯಕ್ಕೆ ಧಕ್ಕೆ ಬರುವುದು.
ಬರುವಂತ ವಿಚಾರ. ಈ ದೇವರಾದ ಕಠಿಣ ಕಟ್ಟುಪಾಡುಗಳಿವೆ. ಕೆಲವು ಬಟ್ಟೆನೇ ಹಾಕುವುದಿಲ್ಲ, ಬಲೆ ಹಾಕಿದ್ರು. ಅಲ್ಲ, ಬಟ್ಟೆ ಹಾಕದೆ ಇರ್ತಾರೆ ಮೈ ಮೇಲೆ. ಮದುವೆಗೆ ಹೋಗುದಾದ್ರೆ, ಎಲ್ಲಿ ಕಾರ್ಯಕ್ರಮ ಹೋಗುದಾದ್ರೆ ಅವರಿಗೆ ದೈವದ ಒಂದು ವಿಷಯ ಪ್ರಕಾರ ಕೆಲವು ಕಾರ್ಯಕ್ರಮದಲ್ಲಿ ಊಟನೂ ಕೂಡ ಅಷ್ಟು ಶಿಸ್ತಿನಲ್ಲಿ ಇರ್ತಾರೆ, ಇದೊಂದು ನಮ್ಮ ಜಿಲ್ಲೆಯ ಒಂದು ಸಂಪ್ರದಾಯ. ನಾವು ಏನು ಈಗ ಮಾತಾಡೋದು, ಹಿರಿಯರು ಏನು ಮಾಡ್ತಿದ್ರು ಅದನ್ನು ಕಂಡದ್ದು ನಾವು ನೋಡಿದ್ದೀವಿ. ನಾವು ಹಿರಿಯರು ಮಾಡಿದ್ರೆ ನಾವು ಮಾಡುದು, ನಮ್ಮ ಹಿರಿಯರು ಏನ್ ಮಾಡಿದ್ರೆ ಹಿರಿಯರು ಮಾಡಿದ್ದನ್ನ ಅವ್ರು ಮಾಡೋದು. ಅವರು ಆ ಹಿರಿಯರು ತಲೆಮಾರಿನಿಂದ ಬಂದಿರ್ತಕ್ಕಂಥ ಆ ವಿಧಿಯನ್ನೇ ಮಾಡ್ತಾ 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 ಬರ್ತಾ ಇದ್ದೇವೆ ನಾವು. ನಾವೇನು ಲಿಖಿತನೂ ಇಲ್ಲ ಅದಕ್ಕೆ, ಇದು ಹೀಗೆ 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 ಅಂತೇಳಿ ಹಾಗೆ ಹಾಗೆ ಅಂತ ನಾವು ಒಪ್ಪಿಕೊಂಡು ಆ ತರ ಮಾಡೋದು. ದೀವಾರಾಧನೆ ಅಂತ ಹೇಳಿದ್ರೆ ಒಂದು ತಾಯಿ ಮಗುವಿನ ಸಂಬಂಧ ಇದ್ದಂತೆ. ತಾಯಿ ಮಗು ಹೊರಗೆ ಬಿದ್ದ ಒಕ್ಕೊಳ್ಳೋದ್ರಿಂದ ಒಂದು ಸಂಪರ್ಕದ ಒಂದು ಕೊಂಡಿ ಇದೆ ಅಲ್ಲ, ಅದೇ ನಮ್ಮ ತುಳುನಾಡಿನಲ್ಲಿ ದೈವದ ಮತ್ತು ಮನುಷ್ಯನ ಮಧ್ಯೆ ತಾಯಿ ಮಗುವಿನ ಸಂಬಂಧ. ತಾಯಿ ಮಗು ಹೊರಗೆ ಬಂದು ಹೊಕ್ಕಲಿನ ಆ ಸಂಬಂಧ ಅದಿದೆಯಲ್ಲ, ಅದನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾನು ಪತ್ರಿಕಾ ಮಾಧ್ಯಮದ ಚ್ಯುತಿಬಾರದಂತೆ ನಾನು ಸಮಾಜದ ಗಮನಕ್ಕೆ ತರಬೇಕು ಅಂತೇಳಿ ನಾನು ಪತ್ರಿಕಾ ಗೋಷ್ಠಿಯನ್ನು ಅದು ಸರ್ಕಿಟ್ ಅವರು ಇಲ್ಲಿ ಯಾಕೆ ಮಾಡಿದ್ದೀರಿ ಅಂತ ಹೇಳಿ, ಇದು ರಾಜ್ಯಕ್ಕೆ ರಹಿತವಾದ ಪತ್ರಿಕೆ ಗೋಷ್ಠಿ. ಎಲ್ಲ ಪಕ್ಷ, ಯಾವುದೇ ಪಕ್ಷ ಇರ್ಬೋದು, ಅವರು ಇದನ್ನು ಖಂಡಿಸಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಎಲ್ಲ ಪಕ್ಷದವರು ಇದನ್ನು ಖಂಡಿಸಿದ್ದಾರೆ. ಕೇವಲ ನಾವು ಮಾತ್ರ ಯಾವುದೇ ಪಕ್ಷದಲ್ಲಿರುವಂತ ಇದನ್ನ ನಂಬಿಕೆ ಇರತಕ್ಕಂಥವ್ರು ಎಲ್ಲದನ್ನು ಖಂಡಿಸಿದ್ದಾರೆ. ಇದನ್ನ ಈ ಒಂದು ನಡವಳಿಕೆ ಮತ್ತೆ ಮುಂದಕ್ಕೆ ಅದು ಇಲ್ಲಿಂದ ಬೇರೆ ಕಡೆ ಆಗ್ತದೆ. ಎಲ್ಲ ಜಿಲ್ಲೆಯಲ್ಲಿ ಅದು ಬೇರೆನೇ ಒಂದು ರೂಪಕ್ಕೆ ಹೋಗ್ಬೇಕು. ಅದು ಪ್ರವಾಸೋದ್ಯಮದ ಕಡೆಗೆ ಹೋಗ್ಬೇಕು. ದೈವಾರಾಧನೆ ಕಡೆಯಿಂದ ಅದು ಹೊರಗೆ ಹೋಗಿ ಪ್ರವಾಸೋದ್ಯಮದ ಕಡೆ ಹೋಗ್ಬೇಕು. ದೈವಾರಾಧನೆ ಅನ್ನುವಂಥದ್ದು ದೈವಸ್ಥಾನ ಅಂತ ಹೇಳಿ ಪ್ರವಾಸೋದ್ಯಮದ ಕೇಂದ್ರ ಅಲ್ಲ, ಅದೊಂದು ಭಕ್ತಿಯ ಕೇಂದ್ರ. ಅದರಿಂದಾಗಿ ದಯವಿಟ್ಟು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೆಲವು ಜನಕ್ಕೆ ಇದು ಕೈ ತಪ್ಪುವಂಥದ್ದು, ಅವರ ಮನೆಯಲ್ಲಿರ್ತಕ್ಕಂಥ ಕೈ ತಪ್ಪುವಂತ ಸಾಧ್ಯತೆ ಇದೆ. ಅಲ್ಲ, ಅವರು ಕಾನೂನಿನ ಹೊರೆ ಹೋಗ್ತಾರೆ. ನಾನು ಪ್ರಾರಂಭದಲ್ಲಿ ನಾನು ಇದಕ್ಕೆ ನೋಡಿ, ನನ್ನ ಗಮನಕ್ಕೆ ನನಗೊಂದು ಮನೆಯನ್ನೇ ಕೊಟ್ಟಿದ್ದಾರೆ. ಹೌದು,